ಪತ್ನಿಯ ಹಿರಿದು ಹತ್ಯೆ ನಡೆಸಿದಂತಹ ಪತಿ ಮಗ ಮತ್ತು ಮಗಳ ಮುಂದೆಯೇ ಪತ್ನಿಗೆ ಹಿರಿದು ಹತ್ಯೆ ನಡೆಸಿದಂತಹ ದಾರುಣ ಘಟನೆ ಬೆಳ್ತಂಗಡಿಯ ತೆಕ್ಕಾರು ಎಂಬಲ್ಲಿ ನಡೆದಿದೆ. ಪತಿಯ ಹತ್ಯೆ ನಡೆಸಿ ಬಳಿಕ ಪತಿ ಆಸ್ಪತ್ರೆ ಸೇರಿದಂತಹ ಘಟನೆ ಇದು. ಝೀನತ್ 40 ವರ್ಷ ಘಟನೆಯಲ್ಲಿ ಕೊಲೆಗೀಡಾದಂತಹ ಮಹಿಳೆ. ಪತಿ ರಫೀಕ್ 47 ವರ್ಷ ಪ್ರಕರಣದ ಆರೋಪಿ. ವಿದೇಶದಲ್ಲಿ ಉದ್ಯೋಗದಲ್ಲಿದ್ದಂತಹ ರಫೀಕ್ 2 ವರ್ಷದ ಹಿಂದೆ ಊರಿಗೆ ಬಂದಿದ್ದ. ತೆಕ್ಕಾರ್ನಲ್ಲಿ ಕೂಲಿ ಕೆಲಸ ಮಾಡಿಕೊಳ್ತಾ ಇದ್ದಂತಹ ರಫೀಕ್ ಗುರುವಾರ ಬೆಳಗ್ಗೆ ದಂಪತಿ ನಡುವೆ ನಡೆದಿದ್ದಂತಹ ಜಗಳ ಏನಿದೆ, ಜಗಳ ತಾರಕಕ್ಕೇರಿ ಪತ್ನಿಯ ಹಿರಿದು ಹತ್ಯೆಯನ್ನ ಮಾಡಿದ್ದಾನೆ. ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ವತಃ ಪತಿಯೇ ಪತ್ನಿಯನ್ನ ಚಾಕುವಿನಲ್ಲಿ ಇರಿದು ಹತ್ಯೆ ಮಾಡಿರತಕ್ಕಂತಹ ಘಟನೆ ಬೆಳ್ತಂಗಡಿಯ ತೆಕ್ಕಾರು ಎಂಬಲ್ಲಿ ನಡೆದಿದೆ. ಗಂಡ ಅಂತ ಯಾವಾಗ ನೋಡುವ ಜಗಳ ಆಗ್ತಾ ಇತ್ತು. ಮತ್ತೇನು ಗೊತ್ತಿಲ್ಲ, ನಾನು ಇರಲಿಲ್ಲ, ನಾನು ಕೆಲಸಕ್ಕೆ ಹೋಗಿದ್ದೆಲ್ಲ. ನನಗೆ ಬೆಳಿಗ್ಗೆ ಮಾತ್ರ ನನ್ನ ಮಿಸ್ಸಸ್ ಫೋನ್ ಮಾಡಿ ಹೇಳಿದ್ರು, ಅಲ್ಲಿ ಮನೆಯಲ್ಲಿ ಸ್ವಲ್ಪ ಜಗಳ ಆಗ್ತಾ ಇತ್ತು, ಹೇಗೆ ವಿಷಯ ಅಂತ. ಹೌದಾ, ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು, ಅಷ್ಟೇ. ಈಗ ಬಂದೆ ಅಷ್ಟೇ, ಬೇರೆ ಏನಿಲ್ಲ. ಡೆತ್ ಆಗಿದೆ ಅಂತ ನನಗೆ ಮಾಹಿತಿ ಸಿಕ್ತು. ನನಗೆ ಇನ್ನು ನೋಡ್ಬೇಕೇನು ಸಂಶಯ ಬರೀತೇನೆ. ಹಿಂದೆ ಹೇಳಿ ಒಬ್ಬ ಆಟೋದವನು ಸ್ವಲ್ಪ ಇದ್ದ, ಅವನ ಸ್ವಲ್ಪ ಸಂಶಯ ಎಲ್ಲ ಇತ್ತು ಅವರಿಗೆ. ಮತ್ತೇನು ವಿಷಯ ಅವರ ಒಳಗಡೆ ಅಂತ ನನಗೆ ಗೊತ್ತಿಲ್ಲಲ್ಲ. ನನಗೆ ಬಂದ್ಮೇಲೆ ನನಗೆ ಗೊತ್ತಾಯ್ತು. ಈಗೆಲ್ಲ ನೋಡ್ಬೇಕಲ್ಲ. ನನ್ನ ಹೆಸರು ಕಮರುದ್ದೀನ್ ಅಂತ. ಅಂದ್ರೆ ಗಂಡ ಹೆಂಡತಿ ಹೇಗಿದ್ರು ಮೊದಲಿಂದ? ಸ್ವಲ್ಪ ಜಗಳ ಇತ್ತು, ಗಲಾಟೆ ಎಲ್ಲ ಇತ್ತು. ಇವತ್ತು ಅಷ್ಟೇ ಗೊತ್ತಾಯ್ತು ನನಗೆ. ಏನಾಯ್ತು ಇವತ್ತು? ಏನಾಯ್ತು ಇವತ್ತು? ಕೊಲೆ ಮಾಡಿದೆ. ಕೊಲೆ ಮಾಡಿದ್ರಿ? ನಿಮ್ಗೆ ಎಷ್ಟೊತ್ತಿಗೆ? ನನಗೆ 9 ಗಂಟೆಗೆ ಗೊತ್ತು. ನಿಮ್ಗೆ ಮನೆ ಹತ್ರ? ನಮ್ಮ ಮನೆ ದೂರ ಉಂಟು. ದೂರ. ಮಕ್ಕಳು ಎಷ್ಟು? ಯಾರಿಗೆ? ಎರಡು. ಇನ್ನೊಂದು ಗಂಟೆ. ಏನು ನಿಮ್ಮ ಒತ್ತಾಯ ಅಂತ? ಅವ ಹೇಗೆ ಜನ ಹೇಗೆ ಅವನನ್ನು ಎಂತ ಮಾಡ್ಬೇಕು? ಅಷ್ಟು ಒಳ್ಳೇದಿತ್ತು ಅವರು, ಅಷ್ಟು ಒಳ್ಳೆ ಇದ್ರು. ಅಲ್ಲಿ ಗಲ್ಫಲ್ಲಿ ಇದ್ರು, ಒಳ್ಳೆ ನೋಡ್ತಾ ಎಲ್ಲ ಇದ್ರು ಅವರು. ಮತ್ತೆ ಏನಾಗಿದೆ ನನಗೆ ಗೊತ್ತಿಲ್ಲ. ಒಳಗಡೆ ಜಗಳ ಆಗ್ತಾ ಇತ್ತು.